ಕೇಂದ್ರ ಸರ್ಕಾರ ನಾರಾಯಣ ಗುರುಗಳ ಟ್ಯಾಬ್ಲೋ ನಿರಾಕರಿಸುವ ಮೂಲಕ ಗುರುಗಳ ತತ್ವ ಸಿದ್ಧಾಂತಗಳಿಗೆ ಅವಮಾನ ಮಾಡಿದೆ. ಅದಕ್ಕಾಗಿ ಒಂದು ಟ್ಯಾಬ್ಲೋ ಅಲ್ಲ 2 ಜಿಲ್ಲೆಗಳಿಂದ ಕನಿಷ್ಠ 100 ಟ್ಯಾಬ್ಲೋಗಳನ್ನು ಸೇರಿಸುತ್ತೇವೆ. ಇದು ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಆದರೆ ಸಮುದಾಯದ ಸ್ವಾಭಿಮಾನದ ಪ್ರತೀಕವಾಗಿ ಗುರುಗಳ ಹೆಸರಿನಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ನಾರಾಯಣ ಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಹೇಳಿದರು. ಕುದ್ರೋಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸತ್ಯಜಿತ್ ಸುರತ್ಕಲ್ ಮತ್ತು ಕುದ್ರೋಳಿ ದೇವಸ್ಥಾನದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಅವರು ಗುರುಗಳಿಗಾದ ಅವಮಾನವನ್ನು ಖಂಡಿಸುವುದಕ್ಕಾಗಿ ಮತ್ತು ಅಸಮಾನತೆಯ ವಿರುದ್ಧ ಏಕಪ್ರಕಾರದ ಜಾಥಾ ನಡೆಯಲಿದೆ. ಅವಿಭಜಿತ ಜಿಲ್ಲೆಯ ಬೈಂದೂರಿನಿಂದ ತೊಡಗಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಾರ್ಕಳ ಎಲ್ಲಾ ಕಡೆಯಿಂದಲೂ ಬಿಲ್ಲವ ವೇದಿಕೆಯಿಂದ ಜಾಥಾ ಬರಲಿದೆ. ಪಕ್ಷ ಭೇದ ಮರೆತು ಕೇವಲ ಹಳದಿ ಶಾಲು, ಹಳದಿ ಧ್ವಜದೊಂದಿಗೆ ಪಾಲ್ಗೊಳ್ಳಬೇಕು. ಗುರುಗಳ ಸ್ಮರಣೆ ಬಿಟ್ಟು ಯಾವುದೇ ಘೋಷಣೆಗಳಿಗೂ ಅವಕಾಶ ಇಲ್ಲ ಎಂದು ಹೇಳಿದರು. ಮಂಗಳೂರು ಏನು ಹಿಂದಿನ ನಗರ, ಈ ನಗರಕ್ಕೆ ಸಂಬಂಧಪಟ್ಟಂತವರು ಮಾತ್ರ ಕೂಳೂರು ಬ್ರಿಡ್ಜಿಂದ ಈ ಕಡೆ ಕದ್ರಿ ಕಾವೂರು ಈ ಭಾಗದಲ್ಲಿ ಮತ್ತು ಉಳ್ಳಾಲ ಬ್ರಿಡ್ಜಿನಿಂದ ಈ ಕಡೆ ಇಲ್ಲಿ ಇದರ ಒಳಗಿರುವಂತಹ 10-15 ಸಂಘಗಳು ಸೇರಿಕೊಂಡು ಮಧ್ಯಾಹ್ನ 3 ಗಂಟೆಗೆ ಅವರವರ ಸಂಘದಲ್ಲಿ ಏನು ಪ್ರತಿಯೊಂದು ಸಂಘದಲ್ಲಿ ಪೂಜೆ ಆಗಬೇಕು ಅಂತ ಹೇಳಿದ್ದು ಅದನ್ನು ನೆರವೇರಿಸಿಕೊಂಡು ಅಲ್ಲಿಂದ ಅವರು ಕ್ಷೇತ್ರಕ್ಕೆ ಇಲ್ಲಿಗೆ ಕಂಕನಾಡಿ ಗರಡಿ ಕ್ಷೇತ್ರಕ್ಕೆ ಬರ್ತಾರೆ. ಸಂಪೂರ್ಣವಾಗಿ ವಾಹನದಲ್ಲೇ ಜಾಥಾ ಇರ್ತದೆ, ಕಾಲ್ನಡಿಗೆ ಜಾಥಾ ಇರುವುದಿಲ್ಲ. ಸಂಪೂರ್ಣವಾಗಿ ವಾಹನದಲ್ಲಿ ಜಾಥಾ ಮತ್ತು ಮೌನ ಮೆರವಣಿಗೆ. ಎಲ್ಲರೂ ಆಗ್ರಹ ಮಾಡಿದ ಹಾಗೆ ಇಲ್ಲಿ ಕೇವಲ ಹಳದಿ ಧ್ವಜಕ್ಕೆ ಮಾತ್ರ ಅವಕಾಶ ಮತ್ತು ಹಳದಿ ಶಾಲೆಗೆ ಮಾತ್ರ ಅವಕಾಶ. ಬೇರೆ ಯಾವುದೇ ಬಣ್ಣದ ಶಾಲುಗಳಿಗಾಗಲಿ ಬೇರೆ ಯಾವುದೇ ಬಣ್ಣದ ಧ್ವಜಗಳಿಗಾಗಲಿ ಇಲ್ಲಿ ಅವಕಾಶ ಇಲ್ಲ. ಗುರುಗಳ ತತ್ವದ ಪ್ರಕಾರ ಇದು ಎಲ್ಲ ಜಾತಿಯ, ಎಲ್ಲ ಮತದ, ಎಲ್ಲ ಪಕ್ಷದ, ಎಲ್ಲ ಪಂಥದವರನ್ನು ಒಳಗೊಂಡ ಜಾಥಾ ಆಗ್ತದೆ. ಬಹುಶಃ ವ್ಯಕ್ತಪಟ್ಟಿದ್ದಾರೆ. ಮತ್ತು ಅವತ್ತು ಕೂಡ ಕೇವಲ ಹಿಂದುಳಿದ ವರ್ಗದವರು ವಿಚಾರಣೆ ಮಾತ್ರ ಅಲ್ಲ, ಗುರುಗಳ ಶಿಷ್ಯರಾಗಿ, ಗುರುಗಳ ಅನುಯಾಯಿಗಳಾಗಿ ಬ್ರಾಹ್ಮಣ ಸಮಾಜದ ವ್ಯಕ್ತಿಗಳು ಇದ್ದರು, ಕ್ರೈಸ್ತ ಸಮಾಜದ ವ್ಯಕ್ತಿಗಳಿದ್ದರು, ಎಲ್ಲ ಸಮಾಜದ ವ್ಯಕ್ತಿಗಳು ಇದ್ದರು. ಹಾಗಾಗಿ ಎಲ್ಲರನ್ನು ಒಳಗೊಂಡಂತಹ ಗುರುಗಳ ಮಧ್ಯೆ ಯಾರಿಗೆ ನಂಬಿಕೆ ಇದೆ, ಯಾರಿಗೆ ಶ್ರದ್ಧೆ ಇದೆ, ಯಾರಿಗೆ ಭಕ್ತಿ ಇದೆ. ಜನಾರ್ದನ ಪೂಜಾರಿ ಅವರೊಂದಿಗೆ ಸುದೀರ್ಘ 40 ವರ್ಷಗಳ ಕಾಲ ಜೊತೆಗಿದ್ದು ಈಗ ಪೂಜಾರಿ ಅವರನ್ನೇ ಒಬ್ಬರು ಪ್ರಶ್ನೆ ಮಾಡುತ್ತಿದ್ದಾರೆ. ಪೂಜಾರಿ ಅವರಿಗೆ ವಯಸ್ಸಾಯಿತೆಂದು ನಡು ನೀರಿನಲ್ಲಿ ಕೈಬಿಟ್ಟು ಎಲುಬಿಲ್ಲದ ನಾಲಿಗೆಯನ್ನ ಹರಿಯಬಿಡುತ್ತಿದ್ದಾರೆ. ಪೂಜಾರಿ ಅವರನ್ನ ಪದೇ ಪದೇ ಸೋಲಿಸಿದವರು ಯಾರೆಂದ್ರೆ ಅವರ ಹೆಸರನ್ನೇ ಹಲವರು ಹೇಳುತ್ತಾರೆ. ಪಕ್ಕದಲ್ಲೇ ಕುಳಿತು ಪೂಜಾರಿ ಅವರನ್ನ ಸೋಲಿಸಿದರು ಎನ್ನುತ್ತಾರೆ. ಅಂತ ವ್ಯಕ್ತಿ ಈಗ ಪಕ್ಷದ ವೇದಿಕೆಯಲ್ಲಿ ನಿಂತು ಪೂಜಾರಿಗೆ ಪ್ರಶ್ನೆ ಮಾಡುತ್ತಾರೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನ ಪೂಜಾರಿ ಬಳಿಗೆ ಕರೆದೊಯ್ದು ಯಾತ್ರೆ ಕೈಬಿಡಬೇಕು ಎಂದು ಒತ್ತಡ ಹಾಕುತ್ತಿದ್ದಾರೆ. ಆದರೆ ಪೂಜಾರಿ ಅವರು ಇವರ ಮುಖಕ್ಕೆ ಮಸಿ ಬಳಿದು ಕಳಿಸಿಕೊಟ್ಟಿದ್ದಾರೆ ಎಂದು ಹರಿಕೃಷ್ಣ ಬಂಟ್ವಾಳ್ ಹೆಸರೆತ್ತದೆ ಚಾಟಿ ಬೀಸಿದ್ದಾರೆ. ಈ ಯಾತ್ರೆಯನ್ನು ಹೇಗಾದರೂ ನಿಲ್ಲಿಸಬೇಕು. ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರನ್ನು ಇವತ್ತು ಬೆಳಿಗ್ಗೆ ಒಂದು ತಂಡ ಭೇಟಿಯಾಗಿಕೊಂಡು ಇವತ್ತೆಲ್ಲ ಸಮಾಜ ಹೆಸರಿಟ್ಟಿದ್ದಾರೆ. ನನ್ನ ಮಹಾನುಭಾವ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿದ್ರು, ಇನ್ನೊಬ್ಬ ಮಹಾನುಭಾವದ ಹಿಂದಿದ್ದವರಿದ್ದರು. ಈ ಜಿಲ್ಲೆಯ ಈ ಸಮಾಜದ ಪ್ರಶ್ನಾತೀತ ನಾಯಕ ಅಂತ ಹೇಳಿದ್ದವರ ಜೊತೆಯಲ್ಲಿ 40 ವರ್ಷ ಇದ್ದುಕೊಂಡು ತನ್ನ ರಾಜಕೀಯದ ಎಲ್ಲ ಲಾಭವನ್ನು ಪಡೆದುಕೊಂಡು ಒಂದು ವ್ಯಕ್ತಿಯಾಗಿ ಯಾರನ್ನ ಜೊತೆ ನಿಂತುಕೊಂಡು ಬೆಳೆದ್ರು. ಅದೇ ಮಹಾನುಭಾವ ಮೊನ್ನೆ ದಿವಸ ಕೂತ್ಕೊಂಡು ಪ್ರಶ್ನಾತೀತ ನಾಯಕನಿಗೆ ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಇವತ್ತು ಬೆಳಿಗ್ಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರನ್ನು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಹತ್ತಿರ ಕರೆದುಕೊಂಡು ಹೋಗಿ ಅವರ ಮುಖಾಂತರ ಹೇಳಿಕೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದರು, ವಿಫಲ ಪ್ರಯತ್ನವನ್ನು ಮಾಡಿದರು. ಯಾತ್ರೆಯನ್ನು ಕೈ ಬಿಡಬೇಕು, ನಾವು ಏನೇನೋ ಮಾಡ್ತೇವೆ ಅಂತ ಹೇಳಿಕೊಂಡು. ಆದರೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಕೊಡಬೇಕಾದ ಹೇಳಿಕೆಯನ್ನು ಮೊನ್ನೆ ಕೊಟ್ಟಿದ್ದೇನೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿಕೊಂಡು ಅವರ ಮುಖಕ್ಕೆ ಮಸಿ ಬೆಳೆದು ವಾಪಸ್ ಕಳಿಸುವ ಕೆಲಸವನ್ನು, ಒಳ್ಳೆಯ ಕೆಲಸವನ್ನು ಇವತ್ತು ಹಿರಿಯರಾದ ಜನಾರ್ದನ್ ಪೂಜಾರಿ ಅವರು ಮಾಡಿದ್ದಾರೆ. ಈ ಹಂತದಲ್ಲೂ ಮತ್ತೊಮ್ಮೆ ಬೇರೆಯವರು ರಾಜಕೀಯ ಮಾಡ್ತಾರೆ, ಬೇರೆಯವರು ರಾಜಕೀಯಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿಕೊಂಡು ಸ್ವತಃ ಇವತ್ತು ರಾಜಕೀಯ ಮಾಡಲಿಕ್ಕೆ ಸಾಧ್ಯ. ಆ ಮನುಷ್ಯರು ಹೇಳಲಿಕ್ಕೆ ಬಯಸ್ತೀನಿ. ನಾನು ಮೊನ್ನೆ ಪ್ರಶ್ನೆಯನ್ನು ಮಾಡ್ತಾರೆ ಜನಾರ್ದನ್ ಪೂಜಾರಿ ಅವರನ್ನು. ಅವರು 2 ಸಾರಿ ಕೇಂದ್ರ ಮಂತ್ರಿಗಳಾಗಿದ್ದರು, AICCಯಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿದ್ದರು. ಅವರಿಗೆ ಯಾಕೆ ಅವರಿರೋ ಸಂದರ್ಭದಲ್ಲಿ ಮಾಡಿಸ್ಲಿಕ್ಕಾಗಲಿಲ್ಲ ಅಂತ ಹೇಳಿಕೊಂಡು ಅವತ್ತಿನ ದಿವಸದಲ್ಲಿ ಅವರ ಜೊತೆಯಲ್ಲೇ ಇದ್ದುಕೊಂಡು ಬಿಲ್ಲವ ಮಹಾಮಂಡಲದ ಉಪಾಧ್ಯಕ್ಷ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದುಕೊಂಡು ಕೂಡ ಇದೇ ವ್ಯಕ್ತಿ ಅವರ ಜೊತೆಯಲ್ಲಿ ಇದ್ದಂಥವರು ಜನಾರ್ದನ್ ಪೂಜಾರಿ ಅವರು. ಒಂದು ರೀತಿಯಲ್ಲಿ ಹೇಳಬೇಕಿದ್ರೆ ಇವತ್ತು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ನಡು ನೀರಲ್ಲಿ ಕೈ ಬಿಟ್ಟು ಹೋದಂತಹ ವ್ಯಕ್ತಿ, ಆ ಮಹಾನುಭಾವ. ಹೆಸರಳಿಕೆ ನಾನು ಇವತ್ತು ಬೇರೆ ಬೇರೆ ಇದರಲ್ಲಿ ಚಂದುಗಿಡಿದ ಹೆಸರು ಕೊಟ್ಟಿದ್ದಾರೆ, ನರಿಕೃಷ್ಣ ಅಂತೇಳಿ ಹೆಸರು ಕೊಟ್ಟಿದ್ದಾರೆ, ಬೇರೆ ಬೇರೆ ಹೆಸರು ಮನುಷ್ಯರಿಗೆ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಆ ಮನುಷ್ಯರಿಗೆ ಇನ್ನೊಂದು ಹೆಸರು ಹೇಳುವಂಥ ಯೋಗ್ಯತೆ ಕೂಡ ಇಲ್ಲ. ಹಾಗೆ ಹೆಸರನ್ನು ನಾನು ಎತ್ತಲಿಕ್ಕೆ ಹೆಸರಿಲ್ಲ. ಅವರೇ ಇದ್ದವ್ರ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕಿದ್ರೆ ಮೊನ್ನೆ ಒಂದು ಪ್ರಶ್ನೆ ಬಂತು
ಜನಾರ್ದನ್ ಪೂಜಾರನ್ನು ಸೋಲಿಸಿದವರು ಯಾರು? ಬಿಲ್ಲವ ಸಮಾಜ ಜನಾರ್ದನ್ ಪೂಜಾ ವಿರುದ್ಧವಾಗಿ ಸಮಾಜವನ್ನು ನೋಡದೆ ಹಿಂದುತ್ವದ ಹೆಸರಲ್ಲಿ ಹಾಕಿದ್ರೆ ಸೋತರು ಅಂತೇಳಿ ಮಾತು ಬಂತು. ಈ ಸಮಾಜದ ಯುವಕರನ್ನು ಜನಾರ್ದನ್ ಪೂಜಾರಿಯನ್ನು ದೂರ ಮಾಡಿದಂಥ ಶ್ರೇಯಸ್ಸು ಅಕಸ್ಮಾತ್ ಯಾರಿಗಾಗಿದ್ರೆ ಅದೇ ಮನುಷ್ಯನಿಗೆ. ಅವರ ಪಕ್ಕದಲ್ಲಿ ಕುತ್ಕೊಂಡು ಯಾರಾದರೂ ಯುವಕರು ಬಂದಾಗ ಸ್ವಾಮಿ ಅವರು ಬರುವವರು ರಕ್ಷೆ ಕಟ್ಟಿಕೊಂಡಿಷ್ಟು ರಕ್ಷಕರ ಕೈಯಲ್ಲಿ ನಾಮ ಹಾಕ್ಕೊಂಡು ಬಂದವನು ಅವನು ಇವನಂತ ಹೇಳಿಕೊಟ್ಟು ಮೊದಲೇ ಅವರಿಗೆ ಕಿವಿ ಊದಿಬಿಟ್ಟು ಅವ್ರು ಬಂದ ತಕ್ಷಣ ಇವರು ರೇಗಿಯವರ ಮೇಲೆ ಬೀಳೋ ಹಾಗೆ ಮಾಡಿದಂಥ ಮಹಾನುಭಾವ ಕೂಡ ಅದೇ ಮನುಷ್ಯ. ಇವತ್ತು ಜನಾರ್ದನ್ ಪೂಜಾರಿಯವರಿಗೆ ಪ್ರಾಯ ಆಗಿದೆ, ರಾಜಕೀಯವಾಗಿ ಅವರಿಗೆ ಸಿಗುವುದು ಕಷ್ಟ ಅಂತ ಹೇಳಿ ಆದಾಗ ನಡುವಿನಲ್ಲಿ ಕೈ ಬಿಟ್ಟವರನ್ನು ಬಿಟ್ಟು ಓಡಿದಂತಹ ಮಹಾಪುರುಷ ಇವತ್ತು ಹೇಳ್ತಾನಂತೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕುದ್ರೋಳಿ ಕ್ಷೇತ್ರ ಸಮಿತಿಯ ಟ್ರಸ್ಟಿಗಳು, ವಿವಿಧ ಬಿಲ್ಲವ ವೇದಿಕೆಯ ಸದಸ್ಯರು ಹಾಜರಿದ್ದರು. ತೆಗೆದ್ಬಿಡು, ಓಪನ್ ಮಾಡು. ಎಲ್ಲಿಗೆ ಹೋಗ್ತಾ ಇದೀವೋ? ಸರ್ಪ್ರೈಸ್ ಅಪ್ಪ. ಎಲ್ಲಿಗೆ? ನೀನ್ ಯಾವಾಗ್ಲೂ ಹೀಗೆ ಒಂದಲ್ಲ ಒಂದ್ ಸರ್ಪ್ರೈಸ್ ಕೊಡ್ತಾನೆ ಇರ್ತೀಯ. ಇಷ್ಟ ಆಯ್ತಾ? ಎಷ್ಟು ಚೆನ್ನಾಗಿದೆ ಕಣೋ ಜಾಗ. ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳು? ಇಳಿರಿ. ಇಲ್ಲಿ ಯಾಕೋ ನಿಲ್ಲಿಸ್ದೆ? ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ.